ಇದು ಲಾಸ್ಟ್ ರೂಮ್, ನಮ್ದು ಮನೆಯ ಲಾಸ್ಟ್ ರೂಮ್, ಸ್ಟೋರ್ ರೂಮ್ ಅಂತ ಇತ್ತು. ಇದು ದೀಪಾವಳಿ ಆಫರ್ ಇತ್ತು, ಸೊ ಹಾಗಾಗಿ ತಗೊಂಡಿರೋದು ನಾನು. ಮತ್ತೇನು ಅಂತ ಹೇಳಿದ್ರೆ, ಎಷ್ಟು ಪ್ರೈಸ್ ಆಯ್ತು ಅಂತ ಹೇಳಿದ್ರೆ, ಇದು ನನ್ನ ಸೆಕ್ಷನ್. ನಾನು ಜಾಸ್ತಿ ಬಟ್ಟೆ ಇಲ್ಲ, ಹಸ್ಬೆಂಡ್ ಮನೇಲಿ ಸ್ವಲ್ಪ ಉಂಟು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತುಂಬ ದಿನಗಳಾದ ನಂತರ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ದೀಪಾವಳಿ ಮುಗ್ದಾಗಿದೆ. ಹ್ಯಾಪಿ ದೀಪಾವಳಿ. ಈ ವಿಡಿಯೋ ಹೋಗುವಾಗ ದೀಪಾವಳಿ ಮುಗ್ದಿರುತ್ತೆ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ. ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಗೆ ಒಂದಷ್ಟು ಹೊಸ ವಸ್ತುಗಳನ್ನು ಖರೀದಿ ಮಾಡಿದ್ದೇವೆ. ಸೊ ಅದು ಯಾವುದಂತ ತೋರಿಸ್ತೇನೆ. ಹಾಗೇನೆ ಲಕ್ಷ ಜೊತೆ ಒಂದಷ್ಟು ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ, ಓಕೆನಾ? ಎಸ್, ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ನಾ ವಿಡಿಯೋ ಶುರು ಮಾಡುವಾಗ ಪ್ರತಿ ಸಲ ಕೂಡ ಹೇಳ್ತೇನೆ, ನನ್ನ ಮನೆಯಲ್ಲಿ ಅಮ್ಮ ಮಾಡುವಂತಹ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪು ಇದೆ. ಸೊ ಇದು ಡ್ಯಾಂಡ್ರಫ್ಗೆ ಮತ್ತೆ ಹೇರ್ ಫಾಲ್ಗೆ ಮತ್ತೆ ಲಾಂಗ್ ಹೇರ್ಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೂ ಬೇಕು ಅಂತ ಇದ್ರೆ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಉಂಟು. ಸೊ ಅದಕ್ಕೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ, ಪ್ರೈಸ್ ಡೀಟೇಲ್ಸ್ ಎಲ್ಲ ಕೂಡ ಬರುತ್ತೆ. ಶಾಂಪು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು, ಒಳ್ಳೆ ರಿವ್ಯೂಸ್ ಉಂಟು, ತುಂಬಾ ಜನರಿಗೆ ರಿಸಲ್ಟ್ ಕೊಟ್ಟಿದೆ. ರಿವ್ಯೂಸ್ ಬೇಕು ಅಂತ ಇದ್ರು ಕೂಡ ನನಗೆ ಮೆಸೇಜ್ ಮಾಡಿ, ಓಕೆನಾ? ಸೊ ತುಂಬ ಜನ ಕೇಳೋದೇನು ಗೊತ್ತುಂಟಾ, ಫಸ್ಟ್ ನೀವು ಯೂಸ್ ಮಾಡಿದ್ರ ಅಂತ. ನೋಡಿ, ಯೂಸ್ ಮಾಡಿ ಎಷ್ಟು ಬೇಬಿ ಹೇರ್ಸ್. ನಾನು ತುಂಬ ಸಲ ತೋರಿಸಿದ್ದೇನೆ, ತುಳುವಲ್ಲಿ ತೋರಿಸಿದ್ರೆ ಜಾಸ್ತಿ, ಕನ್ನಡದಲ್ಲಿ ತೋರಿಸಲಿಲ್ಲ. ಬೇಬಿ ಹೇರ್ಸ್ ತುಂಬ ಬಂದಿದೆ, ತುಂಬ ಅಂದರೆ ತುಂಬ ಉಂಟು. ನೋಡಿ ಇಲ್ಲಿ ನೋಡಿ, ಈಗ ನಾನು ತಲೆಯೆಲ್ಲ ಕಟ್ಟಿದ್ದೇನೆ. ಸೊ ಬೇಬಿ ಹೇರ್ಸ್ ತುಂಬ ಬಂದಿದೆ ನೋಡಿ. ಇದು ನಾನು ಫುಲ್ಲು ಇಲ್ಲೆಲ್ಲ ತುಂಬ ಬೇಬಿ ಹೇರ್ಸ್ ಬಂದಿದೆ. ಸೊ ಇನ್ನು ಕೂಡ ನಿಮಗೆ ಸಾಕಷ್ಟು ರಿವ್ಯೂಸ್, ಬೇರೆಯವರ ರಿವ್ಯೂಸ್, ನನ್ನದೇ ಹೇಳಿದ್ರೆ ನಾನು ನಮ್ಮ ಪ್ರಾಡಕ್ಟ್ ಹಾಗೆ ನಾನು ಹೇಳ್ತೇನೆ ಅಂತ ಅನ್ಕೋಬಹುದು ನೀವು. ಸೊ ರಿವ್ಯೂಸ್ ಬೇಕು ಅಂತಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಓಕೆನಾ? ದೀಪಾವಳಿ ಆಫರ್ ಇತ್ತು, ಸೊ ಹಾಗಾಗಿ ಚೇರ್ ಸ್ವಲ್ಪ ಕಮ್ಮಿ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ 2 ಚೇರ್ ಸೇಮ್ ಇಂಥದ್ದೇ ಚೇರ್ ತಗೊಂಡಿದ್ದೇವೆ. 2 ಚೇರ್ ತಗೊಂಡಿದ್ದೇವೆ, ಆಯ್ತಾ? ಚೆನ್ನಾಗುಂಟಿದ್ದು ನೋಡಿ. 2 ಚೇರ್ ಸೇಮ್ ಚೇರ್ ತಗೊಂಡಿದ್ದೇವೆ. ಬೇರೆ ಏನೆಲ್ಲ ತಗೊಂಡಿದ್ದೇವೆ ಅಂತ ಜಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೇನೆ, ಓಕೆನಾ? ಮತ್ತೆ ಅದು ಬಲ್ಬ್ ತಗೊಂಡಿದ್ದಾನೆ ತಮ್ಮ, ಮತ್ತೆ ತೋರಿಸ್ತೇನೆ ನಿಮ್ಗೆ. ವಾರ್ಡ್ರೋಬ್ ತುಂಬಾ ಸಕ್ಕತ್ತಾಗಿ ಉಂಟು, ಸೊ ಅದನ್ನು ಕೂಡ ತೋರಿಸ್ತೇನೆ ನಿಮ್ಗೆ. ಮತ್ತೊಂದು ಮಿಕ್ಸಿ ಗ್ರೈಂಡರ್ ತೋರಿಸ್ತೇನೆ, ಜಸ್ಟ್ ವೇಟ್. ಎಸ್, ಬಟರ್ಫ್ಲೈ ಅವರದ್ದು ಮಿಕ್ಸರ್ ಗ್ರೈಂಡರ್ ತುಂಬಾ ಚೆನ್ನಾಗುಂಟು. ಇದಕ್ಕೆ 5000 ಸಮಥಿಂಗ್ ಉಂಟು, 5300 ಏನೋ ಉಂಟು. ಆಫರ್ ಅಲ್ಲಿ ಸಿಕ್ಕಿದೆ ನಮ್ಗೆ. ಇದು ಆಲ್ಮೋಸ್ಟ್ 6.5 ಇದ್ದು ನಮ್ಗೆ ಆಫರ್ ಅಲ್ಲಿ ಸಿಕ್ಕಿರೋದು, ದೀಪಾವಳಿ ಆಫರ್. ಸೊ ನಾನು ಫುಲ್ ಓಪನ್ ಮಾಡಿ ತೋರ್ಸೋದಿಲ್ಲ, ಯಾಕಂತ ಹೇಳಿದ್ರೆ ಮತ್ತೆ ಫುಲ್ ನನ್ನ ಅಮ್ಮ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಗಾಡ್ರೇಜ್ ಉಂಟು, ಅದನ್ನು ತೋರಿಸ್ತೀನಿ ವಾರ್ಡ್ರೋಬ್ ಹೇಗುಂಟು ಅಂತ ಹೇಳಿ. ಇಲ್ಲಿ ಲ್ಯಾಪ್ಟಾಪ್ಗೆ ಮತ್ತೆ ಪ್ರಿಂಟರ್ಗೆಲ್ಲ ಕನೆಕ್ಷನ್ ಇಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಇದನ್ನು ತಕೊಂಡೆ. ದೀಪಾವಳಿ ಟೋಟಲ್ ಆಗಿ ನಂಗೆ ಎಷ್ಟಾಯ್ತು ಅಂತ ಕೂಡ ಹೇಳ್ತೇನೆ, ಅಮೌಂಟ್ ಎಷ್ಟಾಯ್ತು ಅಂತ ಕೂಡ ಹೇಳ್ತೇನೆ ನಿಮ್ಗೆ, ಆಯ್ತಾ? ಇದು ಇನ್ನೊಂದಿತ್ತು ಹಳೆದು, ಇದು ಸ್ವಲ್ಪ ಓಲ್ಡ್ ಆಗಿದೆ. 2 ಬೇಕಿತ್ತು ನನಗೆ, ಸೊ ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ ಇಷ್ಟು 250 ಅಷ್ಟೇ. ಫೈನಲ್ ಆಗಿ ಇದೊಂದು ವಾರ್ಡ್ರೋಬ್. ಬ್ಯಾಕ್ ಗ್ರೌಂಡ್ ನಿಮ್ಗೆ ತೋರಿಸ್ತೇನೆ. ನಿಮ್ಗೆ ಈ ರೂಮನ್ನು ಇಷ್ಟರವರೆಗೆ ನಾನು ತೋರಿಸ್ಲಿಲ್ಲ ಕನ್ನಡ ವ್ಲಾಗ್ ಅಲ್ಲಿ ಕೂಡ. ಇದು ನಮ್ದು ಜಸ್ಟ್ ಒಂದು ಸ್ಟೋರ್ ರೂಮ್, ಆಯ್ತಾ? ಸ್ಟೋರ್ ರೂಮ್ ಅಲ್ಲಿ ಈಗ ಫುಲ್ ಆಯಿಲ್ ಎಲ್ಲ ತುಂಬಿಸಿಟ್ಟಿದ್ದೇವೆ. ಇದನ್ನೆಲ್ಲ ಸೆಟಪ್ ಮಾಡ್ಲಿಕ್ಕೆ ಉಂಟು. ನೀವು ಹೀಗೆ ಇಟ್ಕೊಂಡಿದ್ದೀರಾ ಅಂತ ಇನ್ನು ಹೇಳ್ಬೇಡಿ, ಇದೆಲ್ಲ ಸೆಟಪ್ ಮಾಡ್ಲಿಕ್ಕೆ ಉಂಟು. ಇಲ್ಲೆಲ್ಲ ಬಟ್ಟೆಗಳೆಲ್ಲ ಇತ್ತು, ಸೊ ರಾಶಿ ಇತ್ತು. ಇಲ್ಲಿ ಸಣ್ಣ ಗಾಡ್ರೇಜ್ ಇತ್ತು ನಮ್ಮದು, ಸೊ ಅದನ್ನ ಹೊರಗಿಟ್ಟಿದ್ದೇವೆ. ಹಳೆ ಡ್ರೆಸ್ ಎಲ್ಲ ಅಲ್ಲಿ ಇಡುವಂಥದ್ದು. ಸೊ ಇಲ್ಲಿ ನಾವು ಹೊಸ ಬಟ್ಟೆಗಳು ಮತ್ತೆ ಎಲ್ಲ ಕೆಲ್ಸಕ್ಕೆ ಹೋಗೋ ಬಟ್ಟೆಗಳೆಲ್ಲ ಇದ್ರಲ್ಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಹೇರ್ ಆಯಿಲ್ ಎಲ್ಲ ಇಲ್ಲಿ ಇಟ್ಟಿದ್ದೇವೆ. ಇದೆಲ್ಲ ಕ್ಲೀನ್ ಮಾಡ್ಬೇಕಷ್ಟೇ ನೋಡಿ, ಎಲ್ಲ ತೆಗಿಲಿಕ್ಕುಂಟಿನ್ನು. ಇದೆಲ್ಲ ಅಮ್ಮ ಉಪ್ಪಿನಕಾಯಿ ಅದು ಇದು ಅಂತೆಲ್ಲ ಉಪ್ಪಲ್ಲಿ ಹಾಕಿಟ್ಟಿದ್ದಾರೆ. ಇದೊಂದು ಸ್ಮಾಲ್ ಫ್ರಿಡ್ಜ್ ನಮ್ದು. ಇದು ನನ್ನ ತಮ್ಮ ಯೂಸ್ ಮಾಡ್ತಾ ಇದ್ದ, ಅವನದ್ದು ದೈವದ ಚಾಕ್ರಿಗೆಲ್ಲ ವೈಟ್ ಡ್ರೆಸ್ ಅಲ್ಲಿ ಯೂಸ್ ಮಾಡ್ತಿದ್ದಲ್ಲ, ಇನ್ನು ಅದಕ್ಕೆ ಏನಾದ್ರು ಆಗುದು ಬೇಡ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಿದ್ದ. ಈಗ ಇದನ್ನ ಲಚ್ಚಿನ ಡ್ರೆಸ್, ಹಳೆ ಡ್ರೆಸ್, ಮನೇಲಿ ಹಾಕುವಂತ ಡ್ರೆಸ್ ಎಲ್ಲ ಉಂಟಲ್ಲ, ಸೊ ಅದನ್ನೆಲ್ಲ ಇಟ್ಟಿದ್ದಾರೆ ಅಮ್ಮ. ಇದು ಫುಲ್ ಸೆಟ್ ಆಗ್ಲಿಲ್ವಾ ಅಂತ ಮೋಸ್ಟ್ಲಿ ನೋಡಿ ಹೀಗಿಟ್ಟಿದ್ದಾರೆ. ಇದು ನಾನು 700 ರೂಪೀಸ್ ಏನು ಫ್ಲಿಪ್ಕಾರ್ಟ್ ಅಲ್ಲಿ ಕೊಟ್ಟು ತಕೊಂಡದ್ದು. ಇದು ನಮ್ಮ ವಾರ್ಡ್ರೋಬ್. ಇದು ನಾನು ಚೆನ್ನಾಗುಂಟಾ. ಇಲ್ಲಿ ಕೂಡ ನಮ್ಮ ರಾಶಿ ಇಟ್ಟಿದೆ. ನಮ್ಗೆ ಏನು ತಗೋದುಂಟ, ಜಾಗ ಸಾಕಾಗೋದಿಲ್ಲ ಮನೆಗೆ, ಅದೇ ಕಷ್ಟ. ಇನ್ನೆಲ್ಲ ಸೆಟ್ ಆಗ್ಬೇಕಷ್ಟು. ಇಲ್ಲಿಗೆಲ್ಲ ಪೇಂಟ್ ಎಲ್ಲ ಕೊಡ್ಲಿಕ್ಕೆ ಉಂಟು. ಇದು ಲಾಸ್ಟ್ ರೂಮ್, ನಮ್ದು ಮನೆಯ ಲಾಸ್ಟ್ ರೂಮ್, ಸ್ಟೋರ್ ರೂಮ್ ಅಂತ ಇತ್ತು. ಇದನ್ನೀಗ ಫುಲ್ ಆಯಿಲಿಗೆ ಅಂತ ಸೆಟ್ ಮಾಡ್ಕೊಂಡಿದ್ದಾನೆ. ಇದು ರ್ಯಾಕ್, ನಮ್ದು ಮೊದಲು ಶಾಪ್ ಇತ್ತು,
ನಮ್ಮದು ಗ್ರೋಸರಿ ಶಾಪ್ ಇತ್ತು ಅದರದೆಲ್ಲ ರ್ಯಾಕ್. ಇದು ಫುಲ್ ಇನ್ನು ಸೆಟ್ ಮಾಡ್ಲಿಕ್ಕೆ ಉಂಟು. ಸೆಟ್ ಮಾಡಿದ ನಂತರ ತೋರಿಸುವೆ ನಿಮಗೆ ಹೇಗಿರ್ತದೆ ಅಂತ ಆಯ್ತಾ. ಹೇರ್ ಆಯಿಲ್ಗೆ ಸೆಟ್ ಮಾಡ್ಲಿಕ್ಕೆ ಉಂಟು ಇದು ಇಡೀ ಫುಲ್ ರೂಮನ್ನ. ಲ್ಯಾಪ್ಟಾಪ್ ಎಲ್ಲಗೆ ಸದ್ಯಕ್ಕೆ ಅಲ್ಲಿ ಒಂದು ಟೇಬಲ್ ಇಟ್ಟಿದ್ದೇನೆ ಅಷ್ಟೇ. ಅದನ್ನು ಕೂಡ ಎಲ್ಲ ಸೆಟ್ ಮಾಡ್ಲಿಕ್ಕೆ ಉಂಟು. ಓಕೆನಾ. ಕೆಲವರು ಏನು ಕಮೆಂಟ್ ಮಾಡ್ಬೋದು, ಬರೀ ಗಾಡ್ರೇಜ್ ತೋರಿಸಿದ್ರೆ ಹೇಗೆ ಉಂಟು ಅಂತ ತೋರಿಸ್ಲಿಲ್ಲ ಅಂತ. ನೋಡಿ ಅದೆಲ್ಲ ಇದು ನನ್ನ ಸೆಕ್ಷನ್. ನಾನು ಜಾಸ್ತಿ ಬಟ್ಟೆ ಇಲ್ಲ, ಹಸ್ಬೆಂಡ್ ಮನೇಲಿ ಸ್ವಲ್ಪ ಉಂಟು. ಇದು ನನ್ನ ಸೆಕ್ಷನ್. ಇದು ಎಲ್ಲ ಲಾಕ್ ಮಾಡಿದಾನೆ ಅಂತ ತಮ್ಮಂದು. ಇದು ಇವನು ಫುಲ್ ವೈಟ್ ಡ್ರೆಸ್ ಮಾತ್ರ ಇಟ್ಟಿದ್ದಾನೆ. ಮತ್ತೆ ಅದೊಂದು ಲಾಕ್ ಮಾಡಿದ್ದಾರೆ, ಅಮ್ಮಂದಿರ್ಬೇಕಾದ್ರಲ್ಲಿ. ಇದು ಕೂಡ ಇಲ್ಲಿ ಲಚ್ಚುದುಂಟು, ಹೊಸ ಹೊಸ ಡ್ರೆಸ್ ಅದಂತ ಫ್ರಾಕ್ ಎಲ್ಲ ಇಲ್ಲಿ ಸ್ವಲ್ಪ ಉಂಟು. ಮತ್ತೆ ಇಲ್ಲಿ ಅಮ್ಮಂದು ಸಾರಿ ಲಚ್ಚದೆಲ್ಲ ಮಿಕ್ಸ್ ಉಂಟು. 3 ಜನಕ್ಕೆ 3. ಸೊ ತುಂಬಾ ಚೆನ್ನಾಗುಂಟು ಮಾತ್ರ ಆಯ್ತಾ. ನಂಗೆ ಇಷ್ಟ ಆಯ್ತು ಇದು. ಎಷ್ಟು ಅಂತ ನಿಮಗೆ ಪ್ರೈಸ್ ಎಷ್ಟು ಅಂತ ಹೇಳ್ತೇನೆ, ಟೋಟಲ್ ಎಷ್ಟು ಆಯ್ತು ಅಂತ ಹೇಳ್ತೇನೆ. ದೀಪಾವಳಿ ಆಫರ್ ಇತ್ತು ಅಂತ ತಗೊಂಡಿರೋದು. ಇದಕ್ಕೆ ಒಂದು ಫ್ಯಾನ್ ಫ್ರೀ ಆಗಿ ಸಿಕ್ಕಿದೆ, ಫ್ಯಾನ್, ಟೇಬಲ್ ಫ್ಯಾನ್. ಇದಕ್ಕೊಂದು ಸೆಟ್ ಕೂಡ ಫ್ರೀ ಸಿಕ್ಕಿದೆ, ತೋರಿಸ್ತೇನೆ. ನನ್ನ ತಮ್ಮನಿಗೆ ಉಂಟಲ್ವಾ, ಎಷ್ಟು ಫ್ಯಾನ್ ಇದ್ರು ಕೂಡ ಸಾಕಾಗುದಿಲ್ಲ. ಸೊ ಅದಕ್ಕೆ ಈ ವಾರ್ಡ್ರೋಬಿಗೆ ಇದು ಫ್ರೀ ಆಗಿ ಸಿಕ್ಕಿದೆ ಆಯ್ತಾ, ಟೇಬಲ್ ಫ್ಯಾನ್. ಸೊ ಅದಕ್ಕೆ ಅವನು ಎಲ್ಲ ಅವನಿಗೆ ಬೇಕಾದಾಗೆ ಸೆಟಪ್ ಮಾಡಿ ಇಟ್ಕೊಂಡಿದ್ದಾನೆ, ಸರಿ ಬೆಡ್ಡಿಗೆ ಕಾಣುವ ಹಾಗೆ. ಇಲ್ಲಿ ಬೆಡ್ ಉಂಟು, ಸೊ ಇಲ್ಲಿ ಕರೆಕ್ಟ್ ಆಗಿ ಕಾಣುವ ಹಾಗೆ ಇಟ್ಟಿದ್ದಾನೆ. ಪ್ರತಿಯೊಂದು ವಿಷಯಗಳನ್ನ ಕೂಡ ನಾನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಮನೆಗೆ ಏನೆಲ್ಲ ವಸ್ತು ತಂದೇನೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಾನೆ ಅಷ್ಟೇ. ಸೊ ಇದು ದೀಪಾವಳಿ ಆಫರ್ ಇತ್ತು, ಸೊ ಹಾಗಾಗಿ ತಗೊಂಡಿರೋದು ನಾನು. ಮತ್ತೇನು ಅಂತ ಹೇಳಿದ್ರೆ, ಎಷ್ಟು ಪ್ರೈಸ್ ಆಯ್ತು ಅಂತ ಹೇಳಿದ್ರೆ 19,000 ಸಮಥಿಂಗ್ ಆಯ್ತು, ಆಲ್ಮೋಸ್ಟ್ 20,000, ನಿಯರ್ 20,000 ಆಯ್ತು. ಸೊ ಮತ್ತೆ ಕೆಲವರು EMI ಅಂತೆಲ್ಲ ಕೇಳ್ಬೋದು, ಅದು ಕೂಡ ಹೇಳಿಬಿಡ್ತೇನೆ. ನನಗೆ ವಾರ್ಡ್ರೋಬು 11,990 ರೂಪೀಸಿಗೆ, 11,990 ರೂಪಾಯಿಗೆ ಸಿಕ್ಕಿದೆ. 11,990, 10 ರೂಪಾಯಿ ಕಡಿಮೆ, 12,000ಕ್ಕೆ ಅಷ್ಟೇ. ಸೊ ಅದಕ್ಕೆ ಒಂದು ಟೇಬಲ್ ಫ್ಯಾನ್ ಫ್ರೀ ಆಗಿ ಸಿಕ್ಕಿದೆ. ಸೊ ಅದು GST ಎಲ್ಲ ಸೇರಿ ಕೊಟ್ಟಿದ್ದಾರೆ. ಮತ್ತೆ ಮಿಕ್ಸರ್ ಗ್ರೈಂಡರಿಗೆ 5,000 ಆಗಿದೆ, 5,300 ಇತ್ತು. ಸೊ ಓಲ್ಡ್ ಮಿಕ್ಸಿ ಎಲ್ಲ ಕೊಟ್ವಿ ನಾವು, 5,000ಗೆ ಸಿಕ್ಕಿದೆ ನಮಗೆ. ಮತ್ತೆ ಚೇರ್ 850, ಅದನ್ನು 1,500ಗೆ ಮಾಡಿದ್ದಾರೆ. ಮತ್ತೆ ಟೋಟಲ್ ಆಗಿ 19,000 ಸಮಥಿಂಗ್, 20,000 ನಿಯರ್ ಆಗಿದೆ. ಸೊ EMI ಎಲ್ಲ ಕ್ಯಾಶ್ ಕೊಟ್ಟೆ ತಗೊಂಡಿರೋದು. ಸೊ ನಾನು ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಈ ಭೂಪ ಬಂದ. ಇವನದು ಗೊತ್ತುಂಟಲ್ಲ, ಸಚಿನ್ ಮಾನಿ ಕಾಪಿ ಕಾರ್ಡ್.